ಸ್ಮಾರ್ಟ್ ಸಿಟಿ ಯೋಜನೆಯಡಿ 17 ಕೋಟಿ ವೆಚ್ಚದಲ್ಲಿ ಮಂಗಳೂರು ರಥಬೀದಿಯಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕಾಮಗಾರಿಗಳು ಬಹುತೇಕ ಪೂರ್ಣಗೊಂಡಿದ್ದು ಕಾಮಗಾರಿ ವೀಕ್ಷಿಸಲು ಶಾಸಕ ವೇದವ್ಯಾಸ್ ಕಾಮತ್ ಭೇಟಿಯನ್ನು ನೀಡಿದರು. ಸ್ಮಾರ್ಟ್ ಸಿಟಿ ಅಧಿಕಾರಿಗಳೊಂದಿಗೆ ಆಗಮಿಸಿದ ವೇಳೆ ಮಾತನಾಡಿದ ಇವರು, ನಾಳೆಯಿಂದ ದ್ವಿಚಕ್ರ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗುವುದು. ರಸ್ತೆ ಕಾಂಕ್ರೀಟೀಕರಣ ಬಹುತೇಕ ಪೂರ್ಣಗೊಂಡಿದೆ. ಚರಂಡಿ ಹಾಗೂ ಮೆಸ್ಕಾಂ ಸಂಬಂಧಪಟ್ಟ ಕಾಮಗಾರಿಗಳು ಪೂರ್ಣಗೊಳಿಸುವುದು ಬಾಕಿ ಉಳಿದಿದೆ. ಹಾಗಾಗಿ ಸಾರ್ವಜನಿಕರು ಹಾಗೂ ಸ್ಥಳೀಯ ವ್ಯಾಪಾರಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ದ್ವಿಚಕ್ರ ವಾಹನಗಳ ಸಂಚಾರಕ್ಕೆ ಮಾತ್ರ ಅನುವು ಮಾಡಿಕೊಡಲಾಗುವುದು ಎಂದರು. ಈ ವೇಳೆ ಸ್ಥಳೀಯ ಮಾನಪ ಸದಸ್ಯೆ ಹಾಗೂ ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಪೂರ್ಣಿಮಾ, ಬಿಜೆಪಿ ಮುಖಂಡರಾದ ಮುರಳೀಧರ್ ನಾಯಕ್, ರಮೇಶ್ ಹೆಗ್ಡೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಗಮನನೇ ಕೊಡುವುದಿಲ್ಲ. ಆ ಸಿಲ್ಕ್ ಚೇಂಬರ್ ಮಾಡಿರೋದು ಕ್ಲೀನ್ ಮಾಡಲಿಲ್ಲ. ಆ ಸ್ಲ್ಯಾಬ್ ವಾಪಸ್ ಹಾಕಲ್ಲ. ಆ ಸ್ಲ್ಯಾಬ್ ಹಾಕಲ್ಲ ವಾಪಸ್. ಅಲ್ಲ, ಆ ಸ್ಲ್ಯಾಬ್ ಹಾಕಲ್ಲ. ಆ ಹೈಟ್ ಅಡ್ಜಸ್ಟ್ಮೆಂಟ್ಗೆ ಏನಾಗಿದೆ ನೋಡಿ, ರೋಡಿಗೆ ಮತ್ತೊಂದು ಕೆಳಗಡೆ ಹೆಚ್ಚು ಕಮ್ಮಿ ಇದೆಯಲ್ಲ, ನಾಟು ಮಾಡಿ 5 ಮೀಟರ್ ಬಂದರೆ 5, 3, 15, 5, 3, 15, 15, ಅಂದ್ರೆ ಅದು ಯಾಕೆ ಮಾಡ್ತಾರೆ ಅಂದ್ರೆ ಕಾರ್ಪೊರೇಷನ್ ಅವರು ಅದರ ಕಡೆ ಏನು. ಮಂಗಳೂರಿನ ಪ್ರಮುಖ ರಸ್ತೆಯಾದ ರಥಬೀದಿ ಕಾರ್ ಸ್ಟ್ರೀಟ್ ಸ್ಮಾರ್ಟ್ ಸಿಟಿಯಿಂದ ರಸ್ತೆಯ ಕಾಮಗಾರಿಗಳ ಗುದ್ದಲಿ ಪೂಜೆ ಆದ ನಂತರ 2-3 ಬಾರಿ ನಾನಿಲ್ಲಿ ಬಂದು ಕಾಮಗಾರಿಗಳ ವೀಕ್ಷಣೆಯನ್ನು ನಡೆಸಿ ಕಾಮಗಾರಿಗಳ ಪರಿಶೀಲನೆಯನ್ನು ಅಧಿಕಾರಿಗಳೊಂದಿಗೆ ಸ್ಥಳೀಯ ಮಹಾನಗರ ಪಾಲಿಕೆ ಸದಸ್ಯರೊಂದಿಗೆ ನಾನು ಮಾಡಿರ್ತೇನೆ. ಇವತ್ತು ಕಾಮಗಾರಿಗಳು ಸಂಪೂರ್ಣವಾದ ನಂತರ ಚರಂಡಿಯ ಕಾಮಗಾರಿಗಳು ಮತ್ತು ಇನ್ನಿತರ ಕೆಲವು ಮೆಸ್ಕಾಂ ಕಡೆಯಿಂದ ಕಾಮಗಾರಿಗಳು ಬಾಕಿ ಇರುವಂತಹ ಸಂದರ್ಭದಲ್ಲಿ ಅಲ್ಲಿಯ ಜನರ ಮನವಿಯ ಮೇರೆಗೆ ನಾನು ಇಲ್ಲಿ ಬಂದು ಇದನ್ನು ವೀಕ್ಷಣೆ ಮಾಡಿ ಕಾಮಗಾರಿಗಳ ಎಲ್ಲ ಮಾಹಿತಿಗಳನ್ನು ಪಡೆದುಕೊಂಡಿದ್ದೇನೆ. ಈಗಾಗಲೇ ಕಾಮಗಾರಿಗಳ ಕಾಂಕ್ರೀಟ್ ರಸ್ತೆ ಕಾಮಗಾರಿಯಾಗಿ ಇದಕ್ಕೆ ಸಂಪೂರ್ಣವಾಗಿ ಕ್ಯೂರಿಂಗ್ ಸಂಪೂರ್ಣವಾಗುವಂತಹ ಸಂದರ್ಭದಲ್ಲಿ ಸಾರ್ವಜನಿಕರ ಮನವಿ, ಈ ರಸ್ತೆಗೆ ನಾಳೆಯಿಂದ ದ್ವಿಚಕ್ರ ವಾಹನ ಹೋಗಲು ಅವಕಾಶ ಮಾಡಿಕೊಡಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಇವರು ಸಾರ್ವಜನಿಕರು, ಈ ಭಾಗದ ಜನರು ನನಗೆ ಒತ್ತಾಯವನ್ನು ಮಾಡಿದ್ದಾರೆ. ಅಧಿಕಾರಿಗಳೊಂದಿಗೆ ಸಮಗ್ರವಾಗಿ ಸಮಾಲೋಚನೆ ಮಾಡಿ ಅವರಿಗೆ ದ್ವಿಚಕ್ರ ವಾಹನ ಮುಂದುವರಿಸಿಕೊಂಡು ಹೋಗಲಿಕ್ಕೆ ಅವಕಾಶವನ್ನ ನಾಳೆಯಿಂದ ಈ ರಥಬೀದಿಯ ಮುಖ್ಯ ರಸ್ತೆಗಳಲ್ಲಿ ಅವಕಾಶವನ್ನು ಕೊಡಲಾಗುವುದು ಅಂತ ಹೇಳುವಂತ ಮಾತನ್ನ ಇವತ್ತು ನಾನು ಎಲ್ಲರಿಗೆ ಸ್ಪಷ್ಟವಾಗಿ ಹೇಳಲು ಬಯಸ್ತೇನೆ.